ಒಂದು ವರ್ಷ ಇಟ್ಟರೂ ಹಾಳಾಗದಂಥ ಒಂಚೂರು ಕೆಡದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ನಿಮಗೆ ಹೆಲ್ಪ್ ಆಗ್ಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನು ಹೇಳಿರೋ ಟ್ರಿಕ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಒಂದು ವರ್ಷ ಇಟ್ಟರೂ ಒಂಚೂರು ಹಾಳಾಗಲ್ಲ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ ನಾನು ಈಕ್ವಲ್ ಅಂದರೆ ಕರೆಕ್ಟಾಗಿ ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೇನೋ ಅಷ್ಟೇ ನಾನು ಶುಂಠಿ ಕೂಡ ತಗೊಂಡಿದ್ದೇನೆ. ನಿಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಳ್ಳೆ ಕ್ವಾಲಿಟಿದು ಸಿಕ್ಕಿದರೆ ತುಂಬಾ ಒಳ್ಳೆಯದು. ಮೊದಲಿಗೆ ಏನು ಮಾಡಬೇಕು, ನಾವು ಚೆನ್ನಾಗಿರುವಂಥ ಬೆಳ್ಳುಳ್ಳಿನ ಆರಿಸಬೇಕು. ಆರಿಸಿ ಆದ ನಂತರ ಅದರ ಸಿಪ್ಪೆನ ನಾವು ತೆಗಿಬೇಕು. ಎಲ್ಲ ಬೆಳ್ಳುಳ್ಳಿದು ಸಿಪ್ಪೆ ತೆಗಿಬೇಕು. ನೋಡಿ, ಇಷ್ಟು ಬೆಳ್ಳುಳ್ಳಿದು ನಾನು ಸಿಪ್ಪೆನ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ಕೈ ತುಂಬಾ ಕ್ಲೀನ್ ಇರಲಿ, ಮತ್ತು ಯೂಸ್ ಮಾಡೋ ಪಾತ್ರೆ ಕೂಡ ಗಲೀಜಿರಬಾರ್ದು, ಒಂಚೂರು ನೀರಿನ ಅಂಶ ಇರಬಾರ್ದು ಯಾವುದರಲ್ಲಿ ಕೂಡ. ಹಾಗೆಯೇ ಈ ಶುಂಠಿದು ಕೂಡ ಸಿಪ್ಪೆನ ನೀಟಾಗಿ ತೆಗೆದು ಬಿಡಬೇಕು. ಶುಂಠಿಯನ್ನು ಅಂಗಡಿಯಿಂದ ತಂದು ನೀಟಾಗಿ ತೊಳೆದ್ಬಿಟ್ಟು ಅದನ್ನೊಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಕೊನೆಗೆ ನಾವು ಸಿಪ್ಪೆನ ತೆಗಿಬೇಕು. ಸಿಪ್ಪೆ ತೆಗೆದಾದ ನಂತರ ಕೂಡ ಅದರಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇದನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡಿ, ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂತಂದರೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಕ್ಲೀನಾಗಿರುವಂಥ ಬಟ್ಟೆನ ಯೂಸ್ ಮಾಡಿಕೊಂಡು ಈ ಶುಂಠಿನ ಅದಕ್ಕೆ ಹಾಕಿ ನೀಟಾಗಿ ಪ್ಯಾಟ್ ಮಾಡಿಬಿಟ್ಟು ಈ ಥರ ಕೈಯಿಂದ ತಟ್ಟಿ ಅಥವಾ ಈ ಥರ ಹಿಡ್ಕೊಂಡು ಬೇಕಾದರೂ ನೀವಿದೆಯಲ್ವ, ಇದರ ಪಸೆ ಇರುತ್ತಲ್ವ, ನೀರಿನ ಅಂಶ ತೇವಾಂಶ ಇರುತ್ತಲ್ಲ, ಅದನ್ನು ನೀಟಾಗಿ ಒರೆಸ್ಬಿಡ್ಬೇಕು. ನೀರಿನ ಪಸೆ ಇದ್ದರೆ ಬೇಗ ಹಾಳಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಒಂಚೂರು ನೀರಿನ ಅಂಶ ಇರಬಾರ್ದು. ನೀವು ಕ್ಲೀನ್ ಮಾಡುವಾಗ ಕೈಯಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು, ಯೂಸ್ ಮಾಡುವ ಪಾತ್ರೆಯಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ರೆಡಿ ಆಗಿದೆ. ಒಂದು ನೀಟಾಗಿರುವಂಥ ಮಿಕ್ಸಿ, ಒಂದು ಚೂರು ನೀರಿನ ಪಸೆ ಇಲ್ಲದಂಥ ಮಿಕ್ಸಿಯನ್ನು ತಗೊಂಡು ಅದಕ್ಕೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನೀವು ಒಟ್ಟಿಗೆ ಬೇಕಾದರೂ ರುಬ್ಬಬಹುದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕೊತಾ ಇದ್ದೇನೆ. ಇದು ಪ್ರಿಸರ್ವೇಟಿವ್ ಟೈಪಲ್ಲಿ ಕೆಲಸ ಮಾಡುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ, ಉಪ್ಪು ಮತ್ತು ಕೋಕೋನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ. ಕೋಕೋನಟ್ ಆಯಿಲ್ ಇಲ್ಲದಿದ್ದರೆ ಅಡುಗೆ ಬೇರೆ ಒಳ್ಳೆ ಆಯಿಲ್ ಇದ್ದರೆ ಅದನ್ನ ಯೂಸ್ ಮಾಡ್ಬೋದು. ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಸರಿ ಆಗಿಲ್ಲದಿದ್ದರೆ 2 ಸರಿ ರುಬ್ಕೊಂಡು ಅದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಚೂರು ಕೂಡ ನೀರು ಹಾಕಲಿಕ್ಕೆ ಇಲ್ಲ ರುಬ್ಬುವಾಗ. ನೆನಪಿಟ್ಕೊಳ್ಳಿ, ನೀರು ಹಾಕಿ ರುಬ್ಬಿದ್ರಿ ಅಂತಂದರೆ ಜಾಸ್ತಿ ದಿನ ಇಡಲಿಕ್ಕಾಗಲ್ಲ. ಜಾಸ್ತಿ ದಿನ ಇಡೋದಾದರೆ ಖಂಡಿತವಾಗ್ಲೂ ಒಂದು ಚೂರು ಕೂಡ ನೀರು ಹಾಕಿ ರುಬ್ಬಬೇಡಿ. ಪರ್ಫೆಕ್ಟಾಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಇದನ್ನ ಒಂದು ಒಳ್ಳೆಯ ಡಬ್ಬದಲ್ಲಿ, ಗಾಜಿಂದ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಟೈಟ್ ಮಾಡಿ ಇಟ್ಬಿಟ್ರೆ ನೀವು ಫ್ರಿಜ್ ಒಳಗಡೆ ಇಟ್ಟರಂತೂ 1 ವರ್ಷ ಆದರೂ ಹಾಳಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ನೀಟಾಗಿ ಕ್ಲೋಸ್ ಮಾಡಿ ನಾವು ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ನಮಗೆ ಬೇಗ ಯೂಸ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪದನ್ನು ಹೊರಗಡೆ ಅಥವಾ ಬೇರೆ ಕಡೆ ತೆಗೆದಿಡ್ಬೋದು. ಯಾಕಂತಂದರೆ ನಾವು ಸ್ಟೋರ್ ಮಾಡುವಂಥ ಡಬ್ಬಕ್ಕೆ ನಾವು ಅವಾಗವಾಗ ಸ್ಪೂನ್ ಹಾಕೋದು ಅಥವಾ ಸೌಟನ್ನೆಲ್ಲ ಹಾಕ್ತಾ ಇದ್ರೆ ಅದು ಹಾಳಾಗುತ್ತೆ, ಗಾಳಿ ಹೋಗಿ ಹೋಗಿ ಹಾಳಾಗುತ್ತೆ. ಡೈಲಿ ಯೂಸಿಗೆ ಸ್ವಲ್ಪ ಸಪ್ರೇಟಾಗಿ ನಾವು ಎತ್ತಿಡಬೇಕು. ಮತ್ತೆ ಹೇಳ್ತಾ ಇದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀವು ತುಂಬ ದಿನ ಇಡಲಿಕ್ಕೆ ಮಾಡೋದಿದ್ರೆ ಒಂದು ಚೂರು ನೀರಿನ ಅಂಶ ಇಲ್ಲದ ಥರ ಅದನ್ನ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿರುವಂಥ ಪಾತ್ರೆನೇ ಯೂಸ್ ಮಾಡಿಕೊಂಡು ಗ್ರೈಂಡ್ ಮಾಡುವಾಗ ಕೂಡ ಒಂದು ಚೂರು ನೀರಿನ ಪಸೆ ತಾಗಿಸಬಾರ್ದು. ಆವಾಗ ಇದ್ದರೆ ನಾವು 1 ವರ್ಷ ಇಟ್ಟರೂ ಏನೂ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.